ಆತನ ವಿರುದ್ಧ ದಯವಿಟ್ಟು ನೀವು ಕ್ರಮ ತಗೋಬೇಕು, ತಂದು ಕೊಡಪ್ಪ ಅಂತ ನೀವು ಹೇಳ್ಬೇಕು. ಯಾಕಂದ್ರೆ ಅವನಂತೂ ನಿಮಗೆ ಕರೆ ಮಾಡಿ ಹೇಳಲ್ಲ, ನನ್ನ ಹತ್ರ ಸಾಕ್ಷಿ ಇದಾವೆ ನಾನು ಕೊಡ್ತೀವಿ ಅಂತ ಹೇಳಲ್ಲ. ಯಾಕೆಂದ್ರೆ ನೀವು ಈಗ SIT ಅವರು ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಗರಿಕರು ಏನಾದ್ರು ಸಾಕ್ಷಿ ಇದ್ರೆ ಅಥವಾ ನಿಮ್ಮ ಅನಿಸಿಕೆ ಇದ್ರೆ ಸಲಹೆ ಇದ್ರೆ ಕೊಡಿ ಅಂತ ಕೇಳಿದ್ದಾರೆ. ಇವನು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಜನರನ್ನ ಪ್ರಚೋದನೆ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ಕೊಂಡಿದ್ದಾನೆ. ಅಟ್ಲೀಸ್ಟ್ ಅವನಂತೂ ಬಂದು ಕೊಡಲ್ಲ. ನೀವಾದ್ರೂ ಅವನಿಗೊಂದು ನೋಟಿಸ್ ಜಾರಿ ಮಾಡಿ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ತಂದ್ಕೊಡಿ ಅಂತ ಕೇಳ್ಬೋದಲ್ವಾ ಮೇಡಮ್? ಮೋದಿ ಅಂತ, ಮಧುಗಿರಿ, ತುಮಕೂರು ಜಿಲ್ಲೆ. ಈಗ ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ ಮೇಡಮ್, ನಮ್ಮ ಹತ್ರ ಅಂತೂ ಸಾಕ್ಷಿ ಇಲ್ಲ, ಆದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ತುಂಬಾ ಸಾಕ್ಷಿ ಇದೆಯಂತೆ. ಮುಟ್ಟಾಳ ಮಟ್ಟಣ್ಣನವನು, ಗಿರೀಶ್ ಮಟ್ಟಣ್ಣ, ಪ್ರತಿದಿನ ಮೊಬೈಲ್ ಅಲ್ಲಿ ಇಟ್ಕೊಂಡು ನನ್ನ ಹತ್ರ ಇದೇ ಮೊಬೈಲ್ 1,000 ಸಾಕ್ಷಿ ಇದೆ ಅಂತೇಳಿ ಬರೀ ಬೆಳಿಗ್ಗೆ ಎದ್ರೆ SIT ತನಿಖೆಗೆ ಮತ್ತೆ ಕಾನೂನಿಗೆ ಸವಾಲೆಸ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾನೆ. ಆತನ ವಿರುದ್ಧ ದಯವಿಟ್ಟು ನೀವು ಕ್ರಮ ತಗೋಬೇಕು, ತಂದು ಕೊಡಪ್ಪ ಅಂತ ನೀವು ಹೇಳ್ಬೇಕು. ಯಾಕಂದ್ರೆ ಅವನಂತೂ ನಿಮಗೆ ಕರೆ ಮಾಡಿ ಹೇಳಲ್ಲ, ನನ್ನ ಹತ್ರ ಸಾಕ್ಷಿ ಇದಾವೆ ನಾನು ಕೊಡ್ತೀವಿ ಅಂತ ಹೇಳಲ್ಲ. ಯಾಕೆಂದ್ರೆ ನೀವು ಈಗ SIT ಅವರು ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಗರಿಕರು ಏನಾದ್ರು ಸಾಕ್ಷಿ ಇದ್ರೆ ಅಥವಾ ನಿಮ್ಮ ಅನಿಸಿಕೆ ಇದ್ರೆ ಸಲಹೆ ಇದ್ರೆ ಕೊಡಿ ಅಂತ ಕೇಳಿದ್ದಾರೆ. ಇವನು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಜನರನ್ನ ಪ್ರಚೋದನೆ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ಕೊಂಡಿದ್ದಾನೆ. ಅಟ್ಲೀಸ್ಟ್ ಅವನಂತೂ ಬಂದು ಕೊಡಲ್ಲ. ನೀವಾದ್ರೂ ಅವನಿಗೊಂದು ನೋಟಿಸ್ ಜಾರಿ ಮಾಡಿ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ತಂದ್ಕೊಡಿ ಅಂತ ಕೇಳ್ಬೋದಲ್ವಾ ಮೇಡಮ್? ಓಕೆ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾನು ಅದನ್ನ ಕನ್ವೆ ಮಾಡ್ತೀನಿ, ನಿಮ್ಮ ಮೆಸೇಜ್ ನ ಕನ್ವೆ ಮಾಡ್ತೀನಿ. ಆಯ್ತಾ? ಕನ್ವೆ ಮಾಡಿ, ದಯವಿಟ್ಟು ಮಾಡಿ ಮೇಡಮ್. ಧನ್ಯವಾದ ಮೇಡಮ್. ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳದ ವಿರುದ್ಧ ದೊಡ್ಡದೊಂದು ಷಡ್ಯಂತ್ರ ನಡೆಯಿತು. ಈಗ ಒಬ್ಬ ಮನುಷ್ಯ ಒಂದು ಕೊಲೆ ಆದಾಗ ಅಮೆರಿಕಾದಲ್ಲಿದ್ದದ್ದಕ್ಕೆ ಪಾಸ್ಪೋರ್ಟು, ವೀಸಾ, ಪಾಸ್ಪೋರ್ಟ್ ಮೇಲೆ ಇಲ್ಲಿಂದ ಹೊರಟಿರುವ ಸ್ಟ್ಯಾಂಪು, ಅಲ್ಲಿ ಬಂದು ಲ್ಯಾಂಡ್ ಆಗಿರುವ ಸ್ಟ್ಯಾಂಪು, ಅಲ್ಲಿ ಕ್ರೆಡಿಟ್ ಕಾರ್ಡ್ನ ಸ್ವೈಪ್ಗಳು, ಕಾಲೇಜ್ ಅಟೆಂಡೆನ್ಸ್ಗಳು ಎಲ್ಲವನ್ನೂ ತಂದುಕೊಟ್ಟಾಗ ಅವುಗಳನ್ನು ಕೋರ್ಟಿನಲ್ಲಿ ಚಾಲೆಂಜ್ ಕೂಡ ಮಾಡದೆ ವಿದೇಶಾಂಗ ಇಲಾಖೆ ಅಧಿಕೃತವಾಗಿ ಹೇಳುತ್ತೆ ಈ ಮನುಷ್ಯ ಈ ಅವಧಿಯಿಂದ ಈ ಅವಧಿ ತನಕ ಅಮೆರಿಕದಲ್ಲಿದ್ದದ್ದು ಅಂತ. ಅವುಗಳನ್ನು ಕೋರ್ಟಿನಲ್ಲಿ ಚಾಲೆಂಜ್ ಮಾಡಬೇಕು, ಇವು ನಕಲಿ ದಾಖಲೆಗಳಿವು ಅಂತ ಮಾಡಬೇಕಾಗಿತ್ತು. ಅದನ್ನು ಮಾಡದೆ ವೇದಿಕೆಯ ಭಾಷಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಹೆಸರುಗಳನ್ನು ಹೇಳಿ, 3 ಹೆಸರುಗಳನ್ನು ವೇದಿಕೆಯ ಭಾಷಣದಲ್ಲಿ ಹೇಳಿದ್ರೆ ಆ 3 ಜನ ಹೋಗಿ ಕೋರ್ಟ್ಗೆ ಹೇಳ್ತಾರೆ ನಮ್ಮನ್ನು ಮಂಪರು ಪರೀಕ್ಷೆ ಮಾಡಿ ಅಂತ. ಕೋರ್ಟ್ನಿಂದ ಎಚ್ಚರಿಕೆ ಕೊಡ್ತಾರೆ ಅವ್ರಿಗೆ, ಮಂಪರು ಪರೀಕ್ಷೆ ಮಾಡಿದ್ರೆ ನಿಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಕಣ್ರಯ್ಯ ಅಂದ್ರೆ ಪರವಾಗಿಲ್ಲ. ಸೌಜನ್ಯಾಗೆ ನ್ಯಾಯ ಅಂತ ಹೋರಾಡ್ತಾ ಇರೋರು ನಮ್ಮ ಹೆಸರುಗಳು, ನಾವು ಆರೋಪಿಗಳು, ನಾವು ರೇಪಿಸ್ಟ್ಗಳು, ನಾವು ಮರ್ಡರರ್ಗಳು ಅಂತಿದ್ದಾರೆ, ನಮ್ಮ ಮಂಪರು ಪರೀಕ್ಷೆ ಮಾಡಿ ಅಂತೇಳಿ ಮಂಪರು ಪರೀಕ್ಷೆ ಮಾಡಿಸ್ಕೊಂಡು ಹೋಗು 3 ಜನ. ಆದರೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿನಲ್ಲಿದ್ದಂಥ ವ್ಯಕ್ತಿ ತನ್ನ ಕೈ ಬರಹದಲ್ಲಿ ಬರೆದು ಕೊಡ್ತಾನೆ, ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ನಾನು ಒಪ್ಪುವುದಿಲ್ಲ ಅಂತ ಬರೆದು ಕೊಡ್ತಾನಂತ. ಯಾವುದೇ ವೈಜ್ಞಾನಿಕ ನನ್ನನ್ನು ಮಂಪರು ಪರೀಕ್ಷೆ, ಪಾಲಿಗ್ರಾಫಿ ಏನು ಮಾಡಂಗಿಲ್ಲ ನೀವು ಅಂತ ಆರೋಪಿಯಾಗಿ ಜೈಲಿನಲ್ಲಿದ್ದವನು ಬರೆದು ಕೊಡ್ತಾನೆ. ಇದು ಹಿಂಗೆ ಯಾಕೆ ಅನ್ನೋದನ್ನಾದರೂ ನೀವು ತಿಳ್ಕೊಂಡ್ರ? ಸುಮ್ಮನೆ ಬಂದು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು ವಿ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅಲ್ಲ. ವಿಷಯ ತಿಳ್ಕೋಬೇಕು. ಎಷ್ಟು ಜನ ತಿಳ್ಕೊಂಡು ಮಾತನಾಡಿದ್ರು ಅನ್ನೋದಷ್ಟೇ ನನ್ನ ಪ್ರಶ್ನೆ. ನಿಮಗೂ ಆ ದೂರುದಾರನಿಗೂ ಅಥವಾ ಆ ಭೀಮಾ ಅನಾಮಧೇಯನಿಗೂ ಏನ್ ಸಂಬಂಧ ಇದೆಯಾ ಸರ್? ದೂರುದಾರ ಯಾರು? ಈಗ ಆತನೂ ಕೂಡ ಇಲ್ಲಿ ಅವನೇ, ಆದರೆ ಆತನ ಹಿಂದೆ ನೀವಿದ್ದೀರಾ ನೋಡಿ. ಅವನನ್ನ ಕರ್ಕೊಂಡ್ ಬಂದಿದ್ ನೀವೇನಾ? ನಾವ್ ಯಾಕೆ ಕರ್ಕೊಂಡ್ ಬರ್ತೇವೆ ಸರ್? ಮುಸುಕುದ ಹತ್ರ ನೀವು ಮಾತಾಡಿಲ್ವಾ? ಖಂಡಿತ ಇಲ್ಲ. ಈವರೆಗೂ ನೀವು ಮಾತಾಡಿಲ್ಲ. ಈಗ ಚರ್ಚೆ, ಅದ್ರ ಬಗ್ಗೆ ಚರ್ಚೆನಾ ಈಗ? ನೀವು ಚರ್ಚೆ ಅಲ್ಲ. ನಾನು ಹೇಳಿದ್ದು ನೀವು ಹೇಳಿದ್ರಿ ನಾವು ಹೆಂಗೆ ಅವ್ರ ಹತ್ರ ನಾವು ಮಾತಾಡಕ್ಕಾಗತ್ತೆ, ನಾವು ಹೆಂಗೆ ಹೇಳಕ್ಕಾಗತ್ತೆ ಅಂತಂದಾಗ ಅಂದ್ರೆ ನೀವು ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ತಾ ಇಲ್ಲ ಅಂತ ನಂಗೆ ಅನಿಸ್ತಾ. ಅಲ್ಲ, ಯಾಕೆ ಅದು ಅಪ್ರಸ್ತುತ? ಯಾಕೆ ಅಪ್ರಸ್ತುತ ಅಂತಂದ್ರೆ ಒಂದು ಟೀಮ್ ಇಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ. ಖಂಡಿತ ವರ್ಕ್ ಮಾಡ್ಲೇಬೇಕು. ಯಾರಾದ್ರೂ ಒಬ್ರು ಮನುಷ್ಯರು ವರ್ಕ್ ಮಾಡಿದಾಗ ಮಾತ್ರ. ಆ ಟೀಮಲ್ಲಿ ಗಿರೀಶ್ ಮಟ್ಟಣ್ಣವ್ರು ಇದ್ದಾರೆ. ಹೌದು, ಇದೇನೆ. ಮತ್ತೆ ಈಗ ಹೇಳಿದ್ರೆ ಅವ್ರು ದೂರದಾರ ಹತ್ರ ಮಾತಾಡಿಲ್ಲ ಅಂತೇಳಿ. ದೂರದಾರದ ಕೇಳಿ ನೀವು ದಾಖಲೆ ಇಲ್ಲ ಅಂತ ಯಾರಿಗೂ ಹೇಳಬೇಡಿ. ಆ ನಂತರ ನಾವು ತಂದು ನಡೆಸ್ತೀವಿ. ಇನ್ನಷ್ಟು ಹೆಣಗಳನ್ನು ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಹೆಣಗಳನ್ನು ಊಟ ಹಾಕಿದೀವಿ ಅಂತ, ಇನ್ನಷ್ಟು ಹೆಣಗಳನ್ನು ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಹೆಣಗಳನ್ನು ಊಟ ಹಾಕಿದೀವಿ ಅಂತ. ಧರ್ಮಸ್ಥಳ ಗ್ರಾಮದಲ್ಲಿ ನೇತ್ರಾವತ ಬದಿಯಲ್ಲೆಲ್ಲ ಸಿಕ್ಕಿದ್ರೆ ಅದಕ್ಕೆ ಸಾಕ್ಷ್ಯ ಇಲ್ಲ. UDR ಮಾಡಿ ಬಿಸಾಡು, UDR ಮಾಡೋದು ಬಿಸಾಡು. ತಾಯಿ ಅಂತ ಹೇಳುವಂತ ತಾಯಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ರಕ್ಷಣೆ ಇಲ್ಲ ಅಂತ ಪರಿಸ್ಥಿತಿ. ಇವತ್ತು ಮೀಟಿಂಗ್ ಮಾಡಿದ್ದೇವೆ, ಮುಂದಿನ ದಿನ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು
ಮುಂದಿನ ಒಂದೂವರೆ ತಿಂಗಳುಗಳ ಒಳಗಾಗಿ ಯಾವ ರೀತಿಯ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ನೋಡಿ. ಇಡೀ ಜಗತ್ತೇ ಬೆಚ್ಚಿ ಬೀಳುವಂತ ಒಂದು ಸಂದೇಶ ಬರ್ತದೆ ಇಡೀ ಸಮಾಜಕ್ಕೆ.